ನೀವು ಈ ತಿಂಡಿಯನ್ನು ದಿನ ಮಾಡಿಕೊಟ್ರು ಯಾರು ಬೇಡ ಅನ್ನಲ್ಲ, ತಿಂತಾನೇ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದು 5ರಿಂದ 10 ನಿಮಿಷದೊಳಗಡೆ ಮಾಡ್ಬೋದು. ತಿಂಡಿ, ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಯಾವುದಕ್ಕೂ ಓಕೆ. ಇದನ್ನು ಮಾಡೋದಕ್ಕೆ ಒಂದು ಬೌಲಷ್ಟು ಕಡಲೆಯನ್ನು ನೀವು 6 ಗಂಟೆ ಮುಂಚೆ ನೆನೆ ಹಾಕಿ ಮಾಡೋ ಟೈಮಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನೊಂದು ಕುಕ್ಕರಿಗೆ ಹಾಕಿ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 5 ವಿಷಲ್ ಹಾಕಿಸಿ ಬೇಯಿಸ್ಕೋಬೇಕು. ನಮ್ಮೂರ ಕಡೆ ಇದಕ್ಕೆ ಕಡಲೆ ಬಜಿಲ್ ಅಂತೀವಿ ನೋಡಿ. ಈ ಥರ ಮೆತ್ತಗಾಗುವಷ್ಟು ಬೇಯಿಸ್ಕೋಬೇಕು. ಒಂದು 5 ವಿಷಲ್ ಹಾಕಿಸ್ಕೋಬೇಕಾಗುತ್ತೆ ನಾವು. ಇವಾಗ ಒಂದು ಬಾಣಲೆನೇ ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಬಿಸಿ ಮಾಡಿಕೊಂಡು. ಈಗ ಒಂದು ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಸಿಡಿಯೋ ಥರ ಹುರಿದ್ಕೋಬೇಕು. ಒಗ್ಗರಣೆ ಚೆನ್ನಾಗಾಗಬೇಕು ಅಂತ ಅಂದರೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಅದಾದ ನಂತರ ಇವಾಗೊಂದು ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಅಥವಾ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ಯಾಕಂತಂದರೆ ಈ ತುಪ್ಪ ಮಿಕ್ಸ್ ಆಗಿ ನಾವು ಈರುಳ್ಳಿನ ಡೀಪ್ ಫ್ರೈ ಮಾಡ್ತೀವಲ್ವ, ಆ ಫ್ಲೇವರ್ ನೋಡಿ ನಿಮಗೆ ಎಷ್ಟು ಒಳ್ಳೆ ರುಚಿ ಅಥವಾ ಎಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಇದು ಈ ಮೆಥಡಲ್ಲಿ ನೀವು ಮಾಡಿದರೆ. ಇದನ್ನ ಡೀಪ್ ಫ್ರೈ ಈ ಥರ ಮಾಡ್ಕೋಬೇಕು, ಕಮ್ಮಿ ಉರಿ ಇಟ್ಕೊಂಡು. ಅದಾದ ನಂತರ ಒಂದು ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಚಿಟಿಕೆಯಷ್ಟು ಖಾರ ಪುಡಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಉಪ್ಪು ನಾವು ಬೇಯಿಸುವಾಗಲೂ ಹಾಕಿರ್ತೀವಿ, ಅದರಿಂದ ಜಾಸ್ತಿ ಉಪ್ಪು ಹಾಕ್ಕೊಳ್ಳೋದು ಬೇಡ. ಮತ್ತು 1 ಚಮಚ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಬರೀ ಖಾರನೂ ಮಾಡ್ಬೋದು, ಆದರೆ ನಮ್ಮ ಕಡೆ ಒಂದು ಸ್ವಲ್ಪ ನಾವು ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ತೀವಿ, ಸ್ವೀಟ್ ಜಾಸ್ತಿ ಇಷ್ಟಪಡ್ತೇವೆ, ಅದರಿಂದ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೋಬೋದು. ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಬೇಯಿಸಿ ನಾವು ಅದರ ನೀರನ್ನು ಇರ್ತೀವಲ್ವ ಆ ಕಡಲೆನ ಹಾಕ್ಕೊಂಡಾದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂಥ ಕಡಲೆ ಉಪ್ಕರಿ ಅಂತ ನಮ್ಮ ಕಡೆ ಹೇಳ್ತೀವಿ. ಒಟ್ಟಿಗೆ ಸೇರಿಸಿ ಕಡಲೆ ಬಜಲ್ ಅಂತ ಹೇಳ್ತೀವಿ. ಯಾಕಂತಂದರೆ ಇನ್ನೊಂದು ವಸ್ತುವನ್ನು ಮಾಡೋದಿದೆ, ಅದನ್ನ ಹೇಳ್ತೀನಿ. ಈ ಕಡೆ ಕಡಲೆ ಉಸ್ಲಿ ಅಂತ ಕೂಡ ಹೇಳ್ತೀವಿ, ಆದರೆ ನಾನು ಹೇಳಿರುವಂಥ ಸ್ಟೈಲಲ್ಲಿ ಮಾಡಿ. ಈ ಕಡಲೆ ರೆಡಿ ಆದ ನಂತರ ಇವಾಗ ಒಂದು ಪಾತ್ರೆನ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ಜೀರಿಗೆ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಅದಾದ ನಂತರ ಒಣಮೆಣಸು ಒಂದು 3-4 ಸ್ವಲ್ಪ ಕರಿಬೇವನ್ನು ಸೇರಿಸಿ ನೀಟಾಗಿ ಹುರಿದ್ಕೊಳ್ಳಿ. ಜೀರಿಗೆ ಮತ್ತು ಕೊತ್ತಂಬರಿ 1 ಚಮಚದಷ್ಟು ತಗೊಂಡಿದ್ದೇನೆ. ಇದು ಕ್ರಿಸ್ಪಿ ಆಗೋ ತನಕ ಹುರಿದ್ಕೊಂಡು ಅದನ್ನ ಕೆಳಗಡೆ ಇಳಿಸ್ಬಿಟ್ಟು ಇವಾಗ ನಾವಿದನ್ನ ಗ್ರೈಂಡ್ ಮಾಡಿಬಿಟ್ಟು ಪೌಡರನ್ನು ಮಾಡಿ ರೆಡಿ ಮಾಡ್ಕೋಬೇಕು. ಇದು ಏನಕ್ಕೆ ಬೇಕು ಅಂತಂದರೆ ನಮಗೆ ಪೇಪರ್ ಅವಲಕ್ಕಿ ಬಜಿಲ್ ಅಂತ ನಾವು ಏನು ಹೇಳ್ತೀವಿ, ಖಾರ ಬಜಿಲ್, ಖಾರ ಅವಲಕ್ಕಿ ಏನು ಹೇಳ್ತೀವಿ ಅದನ್ನ ಮಾಡೋದಕ್ಕೆ ಬೇಕು. ಇದೆರಡದ್ದು ಕಾಂಬಿನೇಷನ್ನೇ ಬೆಸ್ಟ್ ಅನ್ನುವಂಥದ್ದು. ಈ ಪೌಡರನ್ನು ರೆಡಿ ಮಾಡ್ಕೊಂಡಾದ ನಂತರ ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಮಾಡಿರುವಂಥ ತುಪ್ಪನ ಹಾಕ್ಕೊಳ್ಳಿ, ಅದ್ಭುತವಾಗಿರುವಂಥ ಫ್ಲೇವರ್ ಬರುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಅಥವಾ ಸಕ್ಕರೆನ ಹಾಕೋಬೋದು. ಖಾರನೇ ಬೇಕು ಅಂತಂದರೆ ನೀವು ಬೆಲ್ಲ ಬೇಕಾದರೂ ಸ್ಕಿಪ್ ಮಾಡ್ಬೋದು, ಬಟ್ ನಾವು ಖಾರ ಮತ್ತು ಸಿಹಿ ಫ್ಲೇವರಲ್ಲಿ ಮಾಡ್ತೀವಿ. ಅದಾದ ನಂತರ ಅವಲಕ್ಕಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಜಿಲಿಗೆ ಬೇಸ್ ರೆಡಿಯಾಗಿದೆ. ಸಿಹಿ ಸ್ವೀಟ್ ಖಾರ ಬಜಿಲ್ ಅಥವಾ ಸ್ವೀಟ್ ಖಾರ ಅವಲಕ್ಕಿ. ಈ ಸ್ವೀಟ್ ಖಾರ ಅವಲಕ್ಕಿ ಮತ್ತು ಕಡಲೆ ಅದರಷ್ಟು ಬೆಸ್ಟ್ ಕಾಂಬಿನೇಷನ್ ಬೇರೆ ಯಾವುದು ಇರಲಿಕ್ಕಿಲ್ಲ. ಈ ಮಿಕ್ಸ್ ರೆಡಿ ಆದ ನಂತರ ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ. ಅದಾದ ನಂತರ ನಾವು ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಕೈಯಲ್ಲೇ ಕಲಿಸ್ಕೋಬೇಕು. ನಾವು ಸೌಟು ಅಥವಾ ಸ್ಪೂನಲ್ಲಿ ಕಲಿಸೋದಕ್ಕೆ ಬರಲ್ಲ, ಕೈಯಲ್ಲೇ ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಸಿಹಿ ಖಾರ ಬಜಿಲ್ ಅಥವಾ ಅವಲಕ್ಕಿ ರೆಡಿಯಾಗಿದೆ. ಇವಾಗ ನೋಡಿ, ಅದ್ಭುತವಾಗಿರುವಂಥ ನಮ್ಮ ಉಡುಪಿ ಮಂಗಳೂರು ಕಡೆ ಮಾಡುವಂಥ ಅದ್ಭುತವಾಗಿರುವಂಥ ಕಡಲೆ ಬಜಿಲ್ ರೆಡಿಯಾಗಿದೆ. ಆರೋಗ್ಯಕ್ಕೆ ತುಂಬ ಅಂತಂದರೆ ತುಂಬ ಉತ್ತಮ. ಮಕ್ಕಳಿಗೆ, ದೊಡ್ಡವರಿಗೂ ಎಲ್ರಿಗೂ ಓಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿನೂ ಓಕೆ, ಸಾಯಂಕಾಲ ತಿಂಡಿಗೂ ಓಕೆ, ಮಕ್ಕಳಿಗೆ ಡಬ್ಬ ಕೊಡೋದಕ್ಕೂ ಓಕೆ, ಎಲ್ಲದಕ್ಕೂ ಓಕೆ. ಒಂದ್ಸರಿ ನೀವು ಮಾಡಿಕೊಟ್ರೆ ಇದನ್ನ ಮಿಕ್ಸ್ ಮಾಡಿ ನಾವು ತಿನ್ನುವಂಥದ್ದು, ಸಪ್ರೇಟ್ ಅಲ್ಲ, ಮಿಕ್ಸ್ ಮಾಡಿ ತಿನ್ನುವಂಥದ್ದು. ಮಿಕ್ಸ್ ಮಾಡಿ ತಿಂತಾ ಇದ್ರೆ ಅದರ ರುಚಿನೇ ಬೇರೆ. ನಾವು ಚಿಕ್ಕವರಿರುವಾಗ ಹೋಟೆಲ್ಗಳಿಂದೆಲ್ಲ ತಂದುಕೊಂಡು ತಿಂತಾ ಇದ್ವಿ. ತುಂಬ ಅಂತಂದರೆ ತುಂಬ ಇಷ್ಟ. ಈಗ ತುಂಬ ಜನ ಇದನ್ನ ಮರ್ತೇ ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಇದನ್ನ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.